ಸಭೆಗೆ ಬಲ ತಂದು ಕೊಟ್ಟಂದದ್ದು. ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 77,583 ಗೃಹಲಕ್ಷ್ಮಿಯರನ್ನು ಕರ್ನಾಟಕ ಸರ್ಕಾರದ ಯೋಜನೆ ಮಂಗಳೂರು ತಾಲೂಕಲ್ಲಿ ಮುಟ್ತಾ ಇದೆ. ಈ ಅಂಕಿ ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಸುಮಾರು 15,51,66,000 ರೂಪಾಯಿಗಳಷ್ಟು ಮಂಗಳೂರು ತಾಲೂಕಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಬಟವಾಡೆ ಆಗ್ತಾ ಇದೆ. ಅದೇ ರೀತಿ ಗೃಹ ಜ್ಯೋತಿ ಯೋಜನೆ, ನಾನು 70ರ ದಶಕದವನು. ಮನೆಯಲ್ಲಿ ಸಣ್ಣ ಸೀಮೆ ಎಣ್ಣೆ ದೀಪದ ಮೂಲಕ ಓದಿ ಭಾರತೀಯ ವಾಯುಸೇನೆಗೆ ಸೇರಿದಂಥವನು. ಆದರೆ ಈಗಿನ ಮಕ್ಕಳು ಆ ಥರದ ಕಷ್ಟಪಡಬಾರ್ದು ಅಂತ ಹೇಳಿ ಕರ್ನಾಟಕ ಸರ್ಕಾರ ತನ್ನಂತಹ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ಗೃಹ ಜ್ಯೋತಿ ಯೋಜನೆ. ಸುಮಾರು 1,41,823 ಮನೆಗಳು ಈ ಯೋಜನೆಯ ಲಾಭ ಕೇವಲ ಮಂಗಳೂರು ತಾಲೂಕಲ್ಲಿ ಪಡೀತಾ ಇವೆ. ಅದೇ ರೀತಿ ಶಕ್ತಿ ಯೋಜನೆ, ಕಳೆದ ವರ್ಷ ಪತ್ರಿಕಾ ಮಾಧ್ಯಮದಲ್ಲಿ ಸುದ್ದಿಯೋ ಸುದ್ದಿ, ಕಳೆದ ವರ್ಷ ಪತ್ರಿಕಾ ಮಾಧ್ಯಮದಲ್ಲಿ ಸುದ್ದಿಯೋ ಸುದ್ದಿ, ನಮ್ಮ ದಕ್ಷಿಣ ಕನ್ನಡದ ಎಲ್ಲ ತೀರ್ಥಕ್ಷೇತ್ರಗಳು ಜನರಿಂದ ಭರ್ತಿಯೋ ಭರ್ತಿ. ಆ ಭರ್ತಿಯೋ ಭರ್ತಿ ಆಗಲಿಕ್ಕೆ ಮುಖ್ಯ ಕಾರಣ ಶಕ್ತಿ ಯೋಜನೆ. ಮಾನವ ಹುಟ್ಟಿನಿಂದಲೇ ನಡೀಲಿಕ್ಕೆ ಇಚ್ಛೆ ಪಡ್ತಿರ್ತವನು. ನಡೆಯುವಂಥದ್ದು ಮಾನವನ ಸಹಜ ಧರ್ಮ, ನಡೆಯುವುದು ಅಥವಾ ಪ್ರಯಾಣ ಮಾಡುವಂಥದ್ದು. ಯಾಕೆಂದ್ರೆ ನೀವು ಎಲ್ಲರೂ ಹಿಸ್ಟ್ರಿ ಓದಿರ್ಬೋದು. ಆ ಕೊಲಂಬಸ್ ಸುಮಾರು 700 ವರ್ಷಗಳ ಹಿಂದೆ ಏನೋ ಹುಡುಕಿಕೊಂಡು ಎಲ್ಲಿಗೋ ತಲುಪಿದವನು, ಪ್ರಯಾಣ ಮಾಡಿಕೊಂಡು ಬಂದವನು. ಅಂತೆಯೇ ಕರ್ನಾಟಕದ ಮಹಿಳೆಯರಿಗೆ ಪ್ರಯಾಣ ಮಾಡುವಂತಹ ಅವಕಾಶ ಶಕ್ತಿ ಯೋಜನೆ ತಂದಂಥದ್ದು. ಸುಮಾರು 10,42,063 1,04,26,310 ಮಹಿಳೆಯರು ಮತ್ತು ಮಕ್ಕಳು ಈ ಯೋಜನೆಯ ಪ್ರಯೋಜನ ಪಡ್ಕೊಂಡಿದ್ದಾರೆ. ಅದೇ ರೀತಿ ಈ ವರ್ಷದ ಮೊದಲಲ್ಲಿ ಶುರುವಾದಂತಹ ಯುವನಿಧಿ ಯೋಜನೆಯ ನೋಂದಣಿ ಈಗಾಗಲೇ ನಡೀತಾ ಇದೆ. ಫಲಾನುಭವಿಗಳನ್ನು ಗುರುತಿಸುವಂತಹ ಪ್ರಯತ್ನ ಕೂಡ ನಡೀತಾ ಇದೆ. ಈ ಸಂಕ್ಷಿಪ್ತ ವಿವರವನ್ನು ನಿಮ್ಮೆಲ್ಲರ ಮುಂದೆ ತೆರೆದಿಡುವಂತಹ ಅವಕಾಶ ಕೊಟ್ಟಂತಹ ಈ ದಿನಕ್ಕೆ ಹಾಗೂ ಈ ವೇದಿಕೆಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಧನ್ಯವಾದಗಳು. ತಿಳಿದು ನಾನು ಮೆಸ್ಕಾಂ ಇಲಾಖೆಗೆ ಹೋಗಿ ಅವರನ್ನು ಸಂಪರ್ಕಿಸಿ
ನೋಂದಣಿಯನ್ನು ಮಾಡಿಸಿಕೊಂಡೆ. ಮೆಸ್ಕಾಂ ಇಲಾಖೆಯವರು ನನ್ನಲ್ಲಿ ಉತ್ತಮವಾಗಿ ಸ್ಪಂದಿಸಿದರು. ನನಗೆ ಬೇಕಾದ ಮಾಹಿತಿಯನ್ನು ಕೊಟ್ಟು ನೋಂದಣಿ ಮಾಡಿಸಿದರು. ನೋಂದಣಿ ಮಾಡಿಸಿದ ನಂತರ ನೋಂದಣಿ ಮಾಡಿಸುವ ಮೊದಲು 700ರಿಂದ 800 ರೂಪಾಯಿ ಬಿಲ್ ಬರ್ತಿತ್ತು. ನನಗಿರುವ ಸಂಬಳ ಬರೀ 8,000. ಇದರಲ್ಲಿ ನನ್ನ ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟದಲ್ಲಿತ್ತು. ಈ ಯೋಜನೆಯಿಂದಾಗಿ ಈಗ ನನಗೆ ಕರೆಂಟ್ ಬಿಲ್ ಬರ್ತಾ ಇಲ್ಲ, 0 ಆಗಿದೆ. ಹಾಗಾಗಿ ನನಗೀಗ ನನ್ನ ಆರೋಗ್ಯವನ್ನು ಉತ್ತಮಗೊಳಿಸಲಿಕ್ಕೆ ತುಂಬ ಸಹಾಯವಾಗಿದೆ. ಇದು ನನ್ನ ಅನಿಸಿಕೆ. ನಾನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯಾಗಿದ್ದೇನೆ. ನನಗೆ ಈ ಯೋಜನೆಯಿಂದ ತುಂಬ ಪ್ರಯೋಜನವಾಗಿದೆ. ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮನೆಯ ಖರ್ಚಿಗೆ ನನಗೆ ತುಂಬ ಪ್ರಯೋಜನವಾಗಿದೆ. ಇದುವರೆಗೆ ನಾನು 12,000 ರೂಪಾಯಿಯನ್ನು ಗಳಿಸಿದ್ದೇನೆ. ಈ ಯೋಜನೆಯಿಂದ ನನಗೆ ತುಂಬ ಅನುಕೂಲವಾಗಿದೆ. ಈ ಯೋಜನೆಯಿಂದ ನನ್ನಂತಹ ಬಡ ಮಕ್ಕಳ ಬಾಳು ಬೆಳಗಿದೆ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ. ನಾನು ಈಗ ಸ್ವಾವಲಂಬಿಯಾಗಿ ಬದುಕಿದ್ದೇನೆ. ನನಗೆ ಈ ಸರ್ಕಾರದಿಂದ ತುಂಬ ಸಂತೋಷ ಪಡೆದಿದ್ದೇನೆ. ಆದ ಕಾರಣ ಪ್ರತಿ ಮನೆಯ ಮಕ್ಕಳ ಬಾಳು ಬೆಳಗಿದೆ ಎಂದು ಹೇಳಲು ನಾನು ಸಂತೋಷ ಪಡುತ್ತೇನೆ. ಧನ್ಯವಾದಗಳು. ಅನ್ನಭಾಗ್ಯ ಯೋಜನೆ ಪೂರ ತಿಂಗಳ ಬರೊಂದುಂಡು. ನನ್ನ ಒಂಜಿ ತಿಂಗಳ ಮಾತ್ರ ಬರ್ಪುನೈತ ಐತ ನನ್ನ ಕಂಟಿನ್ಯೂ ಆದ ಬರ್ಪುಂಡು ಬಂದು ಎಂಕ್ ಭಾರಿ ಸಂತೋಷ ಉಂಡು. ಅಂಚನೆ ಗೃಹಲಕ್ಷ್ಮಿದಲ್ಲ ಅವು ಬರ್ಪುಂಡು ಬಂದು ಭಾರಿ ಕನ್ಫರ್ಮ್ದುಲ್ಲ ಇನಿ ಎಲ್ಲ ಅದು ಬರ್ಪಿನೈತಿ ಎನ್ನ ಭಾರಿ ಸಂತೋಷಡು ಈ ಪಾತ್ರಗಳು ಪಡೆದು ಯಾರು ಉಂಟಾವೆ. ಎರಡು ಮಾತನಾಡಲು ಇಚ್ಛಿಸ್ತೇನೆ. ಈ ಸರ್ಕಾರಿ ಯೋಜನೆಗೆ ಜಾರಿಗೆ ಆದ ನಂತರ ನನಗೆ ಅನೇಕ ರೀತಿಯ ಉಪಯೋಗಗಳನ್ನು ಹೊಂದಿದ್ದೇನೆ. ಮತ್ತು ಇದರಿಂದ ಅನೇಕ ಹೆಣ್ಣು ಮಕ್ಕಳಿಗೂ ಇದೊಂದು ಉಪಯುಕ್ತವಾಗಿದೆ. ಇದು ಯಾರಿಗೂ ಭೇದ ಭಾವ ಇಲ್ಲದೆ ಸಮಾನತೆಯಿಂದ ಇದೊಂದು ಜಾರಿಗೆ ಆಗಿದೆ. ಸ್ವಲ್ಪ ಮಟ್ಟಿನ ಎಲ್ಲ ಹೆಣ್ಣು ಮಕ್ಕಳಿಗೂ ಇದೊಂದು ಸ್ವಾತಂತ್ರ್ಯವನ್ನು ನೀಡುವಷ್ಟು, ಅಂದರೆ ಸ್ವತಂತ್ರವಾಗಿ ಎಲ್ಲ ಹೋಗುವಂಥ ಇದೊಂದು ವ್ಯವಸ್ಥೆಯನ್ನು ಇದೊಂದು ಶಕ್ತಿ ಯೋಜನೆ ನೀಡಿದೆ. ನನ್ನ ಬಗ್ಗೆ ನಾನು ಹೇಳಬೇಕಂದ್ರೆ, ನಾನು ಉಡುಪಿ ಟು ಮಂಗಳೂರಿಗಿಂದ ವಿದ್ಯಾಭ್ಯಾಸಕ್ಕಾಗಿ ಬರ್ತಿದ್ದೇನೆ. ಅದು ಸಹ ಖಾಸಗಿ ಬಸ್. ಮೊದಲು ನಾನು ಖಾಸಗಿ ಬಸ್ಸಿಂದ ಬರ್ತಿದ್ದೆ. ಇದರಿಂದ ನನಗೆ ಅನೇಕ ರೀತಿಯ ವೆಚ್ಚವಾಗ್ತಿತ್ತು. ಆದರೆ ಈ ಶಕ್ತಿ ಯೋಜನೆ ಜಾರಿಗೆ ಬಂದ ನಂತರ ನನಗೆ ಸ್ವಲ್ಪ ಮಟ್ಟಿನ ನನಗೆ ಫೀಸ್ ಕಟ್ಟುವುದು ಮತ್ತು ಕೆಲವೊಂದು ಖರ್ಚು ವೆಚ್ಚ ಎಲ್ಲ ಆಗ್ತಿತ್ತು. ಆದರೆ ಬಸ್ ಖರ್ಚು ಹೆಚ್ಚು ನನಗೆ ಆಗ್ತಿತ್ತು. ಹಾಗಾಗಿ ಶಕ್ತಿ ಯೋಜನೆ ಜಾರಿಗೆ ಆದ ನಂತರ ನನಗೆ ಒಂಚೂರು ಮಟ್ಟಿನ ಅಂದರೆ ಅಪ್ಪ ಅಮ್ಮನಿಗೂ ಅಷ್ಟೇ ಇದರಿಂದ ನನಗೆ ತುಂಬ ಉಳಿತಾಯ ಆಗಲಿ ಸಾಧ್ಯತೆ ಆಯಿತು. ಅದಲ್ಲದೆ ನಾನು ಈ ಉಳಿತಾಯದಿಂದ ನಾನು ಬೇರೆ ಬೇರೆ ರೀತಿಯ ಕೋರ್ಸ್ಗಳನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಇದೊಂದು ನನಗೆ ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. ಮತ್ತು ಇದಲ್ಲದೆ ನನ್ನ ಗೆಳೆಯತೆಯರಿಗೂ ದೂರದಿಂದ ಬರ್ತಿದ್ದಾರೆ, ಅವರಿಗೆಲ್ಲ ಇದೊಂದು ವೀಕೆಂಡ್ ಟೈಮಲ್ಲಿ, ರಜೆ ಟೈಮಲ್ಲೆಲ್ಲ ಹೋಗಲಿಕ್ಕೆ ಅವರಿಗೆ ಖಾಸಗಿ ಬಸ್ಸಿಗೆ ತುಂಬ ಹಣ ಖರ್ಚಾಗ್ತಿತ್ತು. ಆದರೆ ಈಗ ಖಾಸಗಿ ಇದು ಶಕ್ತಿ ಯೋಜನೆ ಆದಮೇಲಿಂದ ನಮಗೆ ಇದರಲ್ಲೇ ಹೋಗ್ಬೋದು. ಅದು ಶಕ್ತಿ ಯೋಜನೆ ಗೌರ್ಮೆಂಟ್ ಬಸ್ಸಿಂದ ಹೋಗ್ಲಿಕ್ಕೆ ತುಂಬ ನಮಗೆ ಉಪಯುಕ್ತ ಆಗ್ತಿದೆ. ಸ್ವಲ್ಪ ಹಣ ಉಳಿತಾಯ ಆಗ್ತಿದೆ. ಯಾಕಂದರೆ ನಾವೀಗ ಸ್ಟೂಡೆಂಟ್ಗಳು ಒಮ್ಮೆಲೆ ಅಷ್ಟು ಹಣ ಹಾಕುವಷ್ಟು ನಮ್ಮಲ್ಲಿ ಕೆಪಾಸಿಟಿ ಇರೋಲ್ಲ. ಸೊ ಇದಲ್ಲದೆ ನಮಗೆ ರಜೆ ಟೈಮಲ್ಲಿ, ವೀಕೆಂಡಲ್ಲಿ ನಮಗೆ ಕೆಲವೊಂದು ಪ್ರವಾಸ ತಾಣ ಮಾಡಲಿಕ್ಕೂ ಇದೊಂದು ತುಂಬ ಉಪಯುಕ್ತವಾಗಿದೆ. ಇದರಿಂದ ನಮಗೆ ಕೆಲವೊಂದು ವೈವಾ ಮತ್ತು ಪ್ರಾಜೆಕ್ಟಿಗೆಲ್ಲ ನಮಗೆ ಬೇಕಾಗುತ್ತೆ. ಪ್ರವಾಸ ತಾಣಕ್ಕೆ ಹೋಗಿ ನಾವು ಅದರದ್ದೆಲ್ಲ ತಿಳ್ಕೊಂಡು ಬರೀಲಿಕ್ಕೆಲ್ಲ ಇರುತ್ತೆ. ಸೊ ನಮಗೆ ಇಷ್ಟು ಈ ಶಕ್ತಿ ಯೋಜನೆ ಬಗ್ಗೆ ಮಾತನಾಡಲು ಇಷ್ಟುತ್ತೇನೆ. ಥ್ಯಾಂಕ್ ಯು. ಮಂಗಳೂರು ತಾಲೂಕಿನ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಕರ್ನಾಟಕ ವಿಧಾನ ಪರಿಷತ್ನ ಶಾಸಕರು, ಸನ್ಮಾನ್ಯ ಸ್ನೇಹಿತರು ಆದ ಮಂಜುನಾಥ್ ಭಂಡಾರಿ ಅವರೇ, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದ ಶ್ರೀಮತಿ ಮಮತಾ ಗಟ್ಟಿ ಅವರೇ,
ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾದ ಪ್ರವೀಣ್ ಚಂದ್ರ ಆಳ್ವರವರೇ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರೇ, ಸನ್ಮಾನ್ಯ ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ಪಂಚಾಯತ್ನ ಸಿಒರವರೇ, ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತ ಜಿಲ್ಲೆಯ ಅಧಿಕಾರಿ ಬಂಧುಗಳೇ, ಇಲ್ಲಿ ಸೇರಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಜಿಲ್ಲೆಯ 5 ಗ್ಯಾರಂಟಿಗಳ ಫಲಾನುಭವಿ ಬಂಧು ಭಗಿನಿಯರೇ, ಇವತ್ತು ನಾವು ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಕರ್ನಾಟಕ ಘನ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಅನುಷ್ಠಾನದಂತಹ ಸಂದರ್ಭದಲ್ಲಿ ಅದರ ಫಲಾನುಭವಿಗಳನ್ನು ಕರೆದು ಅದರ ಸಾಧಕ ಬಾಧಕಗಳ ಬಗ್ಗೆ ಮತ್ತು ಯಾರಿಗೆಲ್ಲ ಆ ಫಲಾನುಭವಿಗಳಿಗೆ ಅದು ಮುಟ್ಟಿಲ್ವೋ ಅವರ ಒಂದು ಅಹವಾಲುಗಳನ್ನು ಇಲ್ಲಿ ಸ್ವೀಕರಿಸುವ ಬಗ್ಗೆ ಈ ಸಮಾವೇಶವನ್ನು ಕರ್ನಾಟಕ ಸರ್ಕಾರ ಏರ್ಪಡಿಸಿದೆ. ಅದರಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ಬಂಧುಗಳೇ, ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸುಮಾರು 8 ತಿಂಗಳಿಂದ ನಮ್ಮ ರಾಜ್ಯದಲ್ಲಿ ಸರ್ಕಾರ ಮುನ್ನಡೀತಾ ಇದೆ. ಚುನಾವಣೆಯ ಸಂದರ್ಭ ನಮ್ಮ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನು ಜನರ ಮುಂದೆ ಇಟ್ಟಿದ್ದೆವು. ಈ 5 ಗ್ಯಾರಂಟಿಗಳು ಜನರಿಗೆ ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಇದೆಯೋ ಅನ್ನುವಂಥ ಒಂದು ಅನುಮಾನ ನಮಗನ್ನು ಕೂಡ ಕಾಡ್ತಾ ಇತ್ತು. ಆದರೆ ಸರ್ಕಾರಕ್ಕೆ ಅಭೂತಪೂರ್ವ ಜನಬೆಂಬಲ ಸಿಕ್ಕಿ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಡಿ.ಕೆ. ಶಿವಕುಮಾರ್ ಅವರ ಉಪಮುಖ್ಯಮಂತ್ರಿಯಾಗಿ ಸರ್ಕಾರ ರಚನೆ ಆಯಿತು. ರಚನೆ ಆಗಿ 3 ತಿಂಗಳ ಒಳಗಾಗಿ 4 ಗ್ಯಾರಂಟಿಗಳನ್ನು ಜನರಿಗೆ ಸಮರ್ಪಿಸುವ ಮೂಲಕ ಕರ್ನಾಟಕ ಸರ್ಕಾರ ಒಂದು ದೊಡ್ಡ ಸಾಧನೆಯನ್ನು ಮಾಡಿದೆ ಅಂತ ಹೇಳಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಯುವ ನಿಧಿ ಅನ್ನುವಂಥ 5ನೇ ಯೋಜನೆ ಅದನ್ನು ಕೂಡ ಜನರಿಗೆ ಸಮರ್ಪಿಸಿ ಅನುಷ್ಠಾನವನ್ನು ಕೂಡ ಮಾಡಿ ನಾವು ನೀಡಿದಂತಹ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ 8 ತಿಂಗಳ ಒಳಗಾಗಿ ಜನರಿಗೆ ಅದರ ಪ್ರಯೋಜನವನ್ನು ಸಿಕ್ಕುವಲ್ಲಿ ನಮ್ಮ ಸರ್ಕಾರ ಯಶಸ್ವಿಯಾಗಿದೆ ಅನ್ನುವಂಥ ಒಂದು ಸಂತೋಷವನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ತಾವೆಲ್ಲ ಇವತ್ತು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದೀರಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರಥಮ ಬಾರಿ 2013ನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭ, ಪ್ರಥಮ ಅವರು ಅಧಿಕಾರ ಸ್ವೀಕಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಈ ರಾಜ್ಯದ ಬಡ ಜನರಿಗೋಸ್ಕರ ಪ್ರತಿ ಕುಟುಂಬದ ಪ್ರತಿ ಸದಸ್ಯರಿಗೆ 5 kg ಅಕ್ಕಿಯನ್ನ 2 ರೂಪಾಯಿಯಲ್ಲಿ ಕೊಡುವಂತಹ ಕಾರ್ಯಕ್ರಮವನ್ನು ಹಾಕಿದರು. ತದನಂತರ ಕೆಲವೇ ಸಮಯಗಳಲ್ಲಿ ಅದನ್ನ ಉಚಿತವಾಗಿ ಕೊಡುವಂತಹ ಕಾರ್ಯಕ್ರಮವನ್ನು ಹಾಕಿ ಆ 5 kg ಅಕ್ಕಿಯನ್ನ 10 kgಗೆ ಎಚ್ಚರಿಕೆ ಮಾಡಿ ಜನರಿಗೆ ಕೊಡುವಂತಹ ಕೆಲಸವನ್ನು ಮಾಡಿದರು. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 10 kg ಅಕ್ಕಿ ಪ್ರತಿ ವ್ಯಕ್ತಿಗೆ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಹಾಕಿ ಬಡವರಿಗೆ ಯಾವುದೇ ರೀತಿಯಲ್ಲಿ ಕೂಡ ಹಸಿವಿನಲ್ಲಿ ಮಲಗಬಾರದು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿದ್ದು ಸಿದ್ದರಾಮಯ್ಯನವರು. ಅದಕ್ಕೆ ಪ್ರೇರಣೆ ಏನು ಅಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಿಯಾಗಿದ್ದಂತಹ ಸನ್ಮಾನ್ಯ ಶ್ರೀ ಮನಮೋಹನ್ ಸಿಂಗ್ನವರು ನಮ್ಮ UPA ಸರ್ಕಾರದಲ್ಲಿ ಆಹಾರ ಭದ್ರತಾ ಕಾಯ್ದೆಯನ್ನು ತರುವುದರ ಮುಖಾಂತರ ಈ ದೇಶದ ಪ್ರತಿ ಕುಟುಂಬಗಳಿಗೂ ಕೂಡ ಅಕ್ಕಿಯನ್ನ ವಿತರಿಸಬೇಕು ಅನ್ನುವಂಥ ಒಂದು ಯೋಜನೆಯನ್ನ ಹಾಕಿಕೊಂಡು ಅದನ್ನು ಆ ಕಾಯ್ದೆ ಮುಖಾಂತರ ತಂದು ಕಾಯ್ದೆಯನ್ನು ರೂಪಿಸಿದ ಮುಖಾಂತರ ಇವತ್ತು ನಮ್ಮ ಸರ್ಕಾರಗಳು ಕೂಡ ಅದನ್ನು ಉಚಿತವಾಗಿ ಕೊಡುವಂತಹ ವ್ಯವಸ್ಥೆ ಆಯಿತು. ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ದೊಡ್ಡ ಕನಸಿನ ಒಂದು ಕಾರ್ಯಕ್ರಮ ಅನ್ನಭಾಗ್ಯ. ಅವರ ಪ್ರತಿಯೊಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾನು ಬಡತನದಲ್ಲಿದ್ದಂತಹ ಸಂದರ್ಭ ಈ ಒಂದು ಜನರಿಗೆ ಊಟಕ್ಕೆ ತೊಂದರೆ ಆಗಬಾರ್ದು, ಊಟ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನುವಂಥ ನನ್ನ ಒಂದು ಮುಖ್ಯಮಂತ್ರಿತ್ವದಲ್ಲಿ ಮಾಡ್ತೇನೆ ಅನ್ನುವಂಥ ಪಣ ತೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದರು. ಇವತ್ತು ಮತ್ತೆ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ. 2013ರಲ್ಲಿ ಕೊಟ್ಟಂತಹ ಅನ್ನಭಾಗ್ಯ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಬೇಕು. ಆ 10 kg ಅಕ್ಕಿ ಏನು 5 kgಗೆ ಇಳಿದಿತ್ತ ಆ 5 kg ಅನ್ನ ಮತ್ತೆ 10 kg ಕೊಡುವಂತಹ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಘೋಷಣೆಯನ್ನ ಮಾಡಿದಂಥವರು ಸಿದ್ದರಾಮಯ್ಯನವರು. ಆದರೆ ಸರ್ಕಾರ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ
ಈ ಒಂದು ಅನ್ನಭಾಗ್ಯ ಯೋಜನೆಯನ್ನು ತರಬೇಕಾದ್ರೆ ಕೆಲವು ಅಡಚಣೆಗಳನ್ನು ಅವರು ಎದುರಿಸಬೇಕಾಯಿತು. ಸರ್ಕಾರದ ಬಳಿ ಅಷ್ಟೊಂದು ದಾಸ್ತಾನು ಇಲ್ಲದಂತಹ ಸಂದರ್ಭ ಅವರು FCIಗೆ ಪತ್ರ ಮೂಲಕ ಕೇಳಿಕೊಂಡಾಗ FCIನವರು 34 ರೂಪಾಯಿಗೆ ಅಕ್ಕಿ ಕೊಡ್ತೇನೆ ಅನ್ನುವಂಥ ವಿಚಾರವನ್ನು ಸರ್ಕಾರಕ್ಕೆ ತಿಳಿಸಿದ್ರು. ಮುಂದಿನ ದಿನಗಳಲ್ಲಿ ಅಕ್ಕಿಯ ಲಭ್ಯತೆ ಕಡಿಮೆ ಇದೆ ಅನ್ನೋದನ್ನ FCI ತಿಳಿಸಿದ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಅಕ್ಕಿ ಕೊಡುವ ಕಾರ್ಯಕ್ರಮಕ್ಕೆ ಸ್ವಲ್ಪ ವಿಳಂಬ ಆಯಿತು. ಬೇರೆ ಬೇರೆ ರಾಜ್ಯಗಳಿಂದ ಮುಖ್ಯಮಂತ್ರಿಯವರು ಅನೇಕ ಪ್ರಯತ್ನವನ್ನು ಪಟ್ಟು ಯಾವುದೇ ರೀತಿಯಲ್ಲಿ ಆದರೂ ನಾವು ಕೊಟ್ಟ ಭರವಸೆಯಂತೆ ಹಿಂದಿನ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಅನ್ನುವಂಥ ಮಾತನ್ನು ಗಳಿಸಿದ್ದ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ಅನೇಕ ರಾಜ್ಯಗಳಿಂದ ಅಕ್ಕಿಯನ್ನು ಸಂಗ್ರಹಿಸುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಆದರೆ ಯಾವುದೇ ರಾಜ್ಯದಲ್ಲಿ ಕೂಡ ದಾಸ್ತಾನು ಇಲ್ಲದಂತಹ ಸಂದರ್ಭ ಈ ಒಂದು ಕಾರ್ಯಕ್ರಮ ನಿಲ್ಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಕಿಲೋಗೆ 34 ರೂಪಾಯಿಯಂತೆ ಪ್ರತಿ 5 ಕಿಲೋಗೆ 170 ರೂಪಾಯಿ ಪ್ರತಿ ಫಲಾನುಭವಿಗಳ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡುವಂತಹ ಆದೇಶವನ್ನು ಹೊರಡಿಸಿ ಇವತ್ತು ಕೋಟ್ಯಾಂತರ ಕುಟುಂಬಗಳು ನಮ್ಮ ರಾಜ್ಯದಲ್ಲಿ ತಮ್ಮ ಖಾತೆಗೆ 5 ಕೆಜಿ ಅಕ್ಕಿ ಮತ್ತು 5 ಕೆಜಿಯ 170 ರೂಪಾಯಿಯನ್ನ ಪಡ್ಕೊಳ್ಳುವಂತಹ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಬಹುಶಃ ಏನು ಅವರು ನುಡಿದಂತೆ ನಡೆದಿದ್ರ ಈ ಸಲ ಕೂಡ ಆ ಒಂದು ಹೆಸರನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಎರಡನೇ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮ. ಶಕ್ತಿ ಕಾರ್ಯಕ್ರಮದ ಬಗ್ಗೆ ಮತ್ತು ಎಲ್ಲ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಫಲಾನುಭವಿಗಳು ತಮ್ಮ ಅನಿಸಿಕೆಗಳನ್ನ ಹೇಳಿದರು. ಏನು ಈ ಕಾರ್ಯಕ್ರಮಗಳು ಅನ್ನೋದನ್ನು ಅವರು ಮನಬಿಚ್ಚಿ ಮಾತನಾಡಿದರು. ಬಹುಶಃ ಶಕ್ತಿ ಕಾರ್ಯಕ್ರಮದ ಮುಖಾಂತರ ನಮ್ಮ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರು ಕೂಡ ಜಾತಿ ಮತ BPL ಅಥವಾ ಬಡವ ಬಲ್ಲಿದ ಅನ್ನುವಂತ ಒಂದು ಯಾವುದೇ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕ ರಾಜ್ಯದ ಸಾರಿಗೆ ಬಸ್ನಲ್ಲಿ ಉಚಿತವಾಗಿ ಹೋಗುವಂತಹ ವ್ಯವಸ್ಥೆಯನ್ನ ಕಲ್ಪಿಸಲಾಯಿತು ನಮ್ಮ ಸರ್ಕಾರದಿಂದ. ಈ ಕಾರ್ಯಕ್ರಮದ ಅನ್ವಯ ಕೋಟ್ಯಾಂತರ ಮಹಿಳೆಯರು ಇವತ್ತು ರಾಜ್ಯದಾದ್ಯಂತ ಬಸ್ಸಿನಲ್ಲಿ ಉಚಿತ ಪ್ರಯಾಣವನ್ನು ಕೈಗೊಳ್ತಾ ಇದ್ದಾರೆ. ಬಹುಶಃ ತಮ್ಮ ಸಂಬಂಧಿಕರ ಮನೆಗೆ ಹೋಗುವಂತಹ ಸಂದರ್ಭ, ಯುವತಿಯರು ಮತ್ತು ಉದ್ಯೋಗಸ್ಥರು ಬಸ್ಸಿನಲ್ಲಿ ತಮ್ಮ ಉದ್ಯೋಗಕ್ಕೆ ಹೋಗುವಂತಹ ಸಂದರ್ಭ, ದೇವಸ್ಥಾನಗಳಿಗೆ ಭೇಟಿ ಕೊಡುವಂತಹ ಸಂದರ್ಭ, ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಗಳಲ್ಲಿ ಕೂಡ ಕರ್ನಾಟಕ ರಾಜ್ಯದ ಒಂದು ಗುರುತಿನ ಚೀಟಿಯನ್ನು ಹೊಂದಿದವರು ಈ ಬಸ್ಗಳಲ್ಲಿ ಯಾವುದೇ ಸಂದರ್ಭ ಯಾವುದೇ ದಿನ ಉಚಿತವಾಗಿ ಹೋಗುವಂತಹ ವ್ಯವಸ್ಥೆ ಇವತ್ತು ಆಗಿದೆ. ಇದರಿಂದ ಕೋಟ್ಯಾಂತರ ಮಹಿಳೆಯರಿಗೆ ಪ್ರಯೋಜನ ಆಗಿದೆ ಮತ್ತು ಅವರ ಹಣಕಾಸಿನ ಉಳಿತಾಯದಲ್ಲಿ ಕೂಡ ಈ ಕಾರ್ಯಕ್ರಮ ಬಹಳಷ್ಟು ಅವರಿಗೆ ಶಕ್ತಿಯನ್ನು ನೀಡಿದೆ ಅಂತ ಹೇಳಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಮತ್ತೊಂದು ಗೃಹಲಕ್ಷ್ಮಿ ಕಾರ್ಯಕ್ರಮ ಇವತ್ತು ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿಯನ್ನ ಪ್ರತಿ ತಿಂಗಳಿಗೆ ಅವರ ಖಾತೆಗೆ ವರ್ಗಾಯಿಸುವಂತಹ ಒಂದು ಕಾರ್ಯಕ್ರಮ. ಕೋಟ್ಯಾಂತರ ಮಹಿಳೆಯರು ಇದರಿಂದ ಕೂಡ ಪ್ರಯೋಜನವನ್ನ ಪಡಿತಾ ಇದ್ದಾರೆ. ಪ್ರತಿ ತಿಂಗಳು 2,000, ವರ್ಷಕ್ಕೆ 24,000 ಮನೆಯ ಯಜಮಾನಿಯ ಖಾತೆಗೆ ಇವತ್ತು ಬರ್ತಾ ಇದೆ. ಮನೆಯ ಯಜಮಾನಿಯ ಸಣ್ಣ ಪುಟ್ಟ ಖರ್ಚುಗಳು, ಶಾಲೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಯೂನಿಫಾರ್ಮ್ ಅಥವಾ ಪುಸ್ತಕಗಳಿಗೆ, ಅವರ ತಿರುಗಾಟಗಳಿಗೆ, ಆಸ್ಪತ್ರೆಯ ಖರ್ಚುಗಳಿಗೆ, ಇತರ ತಮ್ಮ ಏನು ವೆಚ್ಚಗಳಿದೆ ಮನೆಯ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಈ ಹಣವನ್ನು ವಿನಿಯೋಗಿಸಿ ಇವತ್ತು ಆ ಮಹಿಳೆಯರು ಒಂದು ಧನ್ಯತಾ ಭಾವದಿಂದ ಕರ್ನಾಟಕದಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಿದೆ ಮತ್ತು ಈ ಸರ್ಕಾರಕ್ಕೆ ಕೂಡ ಒಂದು ಧನ್ಯತಾ ಭಾವ ಬಂದಿದೆ. ಗೃಹ ಜ್ಯೋತಿ ಕಾರ್ಯಕ್ರಮದ ಅನ್ವಯ ಪ್ರತಿ ಕುಟುಂಬಕ್ಕೆ ಉಚಿತವಾದ ವಿದ್ಯುತ್ ಕೊಡುವಂತಹ ಒಂದು ಯೋಜನೆ. 200 ಯೂನಿಟ್ ವರೆಗೆ ಯಾರು ಖರ್ಚು ಮಾಡ್ತಾರೆ ಅವರಿಗೆ 1 ನಯಾ ಪೈಸೆ ಕೂಡ ವಿದ್ಯುತ್ ಬಿಲ್ ಅನ್ನ ಕಟ್ಟುವಂತ ವ್ಯವಸ್ಥೆ ಇಲ್ಲ. ಅವರಿಗೆ ಉಚಿತವಾಗಿ ವಿದ್ಯುತ್ 50 ಯೂನಿಟ್ ಅವರು ಖರ್ಚು ಮಾಡ್ತಾರೆ ಅಂದ್ರೆ 10% ಜಾಸ್ತಿ 55 ಯೂನಿಟ್ ಅನ್ನ ಖರ್ಚು ಮಾಡುವಂತಹ ಒಂದು ಕಾರ್ಯಕ್ರಮ. 100 ಯೂನಿಟ್ ಖರ್ಚು ಮಾಡುವವರಿಗೆ 110 ಯೂನಿಟ್ ವರೆಗೆ ಖರ್ಚು ಮಾಡಬಹುದು. 200 ಯೂನಿಟ್ ವರೆಗೆ ಖರ್ಚು ಮಾಡುವವರಿಗೆ ಯಾವುದೇ ಶುಲ್ಕ ಇಲ್ಲದೆ ಇವತ್ತು ವಿದ್ಯುತ್ ಅನ್ನ ಉಚಿತವಾಗಿ, ಅದಕ್ಕೆ ಜಾತಿ ಯಾವುದು ಅಂತ ಕೇಳೋಲ್ಲ, ಯಾವ ಧರ್ಮ ಅಂತ ಕೇಳೋಲ್ಲ, ಬಡವರ ಬಲ್ಲಿದರ ಅಂತ ಕೇಳೋಲ್ಲ, ಯಾರು ಅರ್ಜಿ ಹಾಕಿದ್ದಾರೆ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರನ್ನು ಹೊರತುಪಡಿಸಿ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮದ ಅನ್ವಯ ತಮ್ಮ ಮನೆಯಲ್ಲಿ ಬೆಳಕನ್ನ ಕೊಡುವಂತಹ ಕಾರ್ಯಕ್ರಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನು ನಾವು ಬಹಳ ಸಂತೋಷದಿಂದ ಹೇಳ್ತೇವೆ. ಬಹಳಷ್ಟು ಜನರು ಹೇಳ್ತಾ ಇದ್ರು ಈ ಕಾರ್ಯಕ್ರಮ ಜಾರಿಗೊಳ್ಳಲಿಕ್ಕೆ ಸಾಧ್ಯ ಇದೆಯೇ, ಕರೆಂಟ್ ನಮ್ಮಲ್ಲಿ ಬೇಕಾದಷ್ಟು ಇದೆಯೇ, ಆದರೆ ಇದರ ಮಧ್ಯೆ ಕೂಡ ಕಳೆದ ವಾರ ತಾವು ನೋಡಿದ್ದೀರಿ ಪ್ರತಿ ಯೂನಿಟ್ಗೆ 1 ರೂಪಾಯಿಗೂ ಹೆಚ್ಚು ಶುಲ್ಕವನ್ನ ಪ್ರತಿ ಯೂನಿಟ್ಗೆ ಕಡಿಮೆ ಮಾಡಿ
ರಾಜ್ಯ ಸರ್ಕಾರದಲ್ಲಿ ವಿದ್ಯುತ್ತನ್ನು ಉದ್ದಿಮೆಗಳಿಗೆ ಜನರಿಗೆ ಕೊಡುವಂತಹ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ಮಾಡಿದೆ. ಅಂದ್ರೆ ಜನಪರವಾದಂತಹ ಕೆಲಸವನ್ನು ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಡ್ತಾ ಇದೆ ಅನ್ನುವಂಥ ನಮ್ಗೆಲ್ಲರಿಗೂ ಸಂತೋಷವನ್ನು ಕೊಡುವಂತಹ ಒಂದು ಕಾರ್ಯಕ್ರಮಗಳು. ಕೊನೆಯದಾಗಿ ಯುವ ನಿಧಿ ಅನ್ನುವಂತಹ ಒಂದು ಕಾರ್ಯಕ್ರಮ. ನಮ್ಮ ಯುವಕ ಯುವತಿಯರು ಏನು ಇವತ್ತು ಪದವಿಯನ್ನು ಪಡಿತಾರೆ, ಪದವಿಯನ್ನು ಪಡೆದ ಮೇಲೆ ಅವರಿಗೆ ಕೆಲಸ ಸಿಗುವುದು ವಿಳಂಬ ಆಗಬಹುದು. ಆ ಕೆಲಸ ಸಿಗುವವರೆಗೆ ಅವರಿಗೆ ಓಡಾಟಕ್ಕೆ ಅವರ ಮನೆಯಲ್ಲಿ ದುಡ್ಡು ಖರ್ಚಿಗೆ ಕೊಡ್ಲಿಕ್ಕೆ ಇರುವುದಿಲ್ಲ. ಮನೆಯವರು ಸಾಲ ಸೋಲ ಮಾಡಿ ಅವರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿರ್ತಾರೆ. ಅವರ ಬಳಿ ಕೈಯಲ್ಲಿ ಹಣ ಇರುವುದಿಲ್ಲ. ಒಂದು ಕೆಲಸಕ್ಕೆ ಅರ್ಜಿ ಹಾಕಬೇಕು ಅಥವಾ ಬಸ್ನಲ್ಲಿ ಓಡಾಡಬೇಕು, ಬೇರೆ ಬೇರೆ ಕಚೇರಿಗಳಿಗೆ ಅಲೆದಾಡಬೇಕು. ಇಂತಹ ಸಂದರ್ಭ ಯುವಕ ಯುವತಿಯರಿಗೆ, ಗ್ರಾಜ್ಯುಯೇಟ್ಗಳಿಗೆ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗಳಿಗೆ ಕಷ್ಟ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಅವರಿಗೆ ಪದವೀಧರರಿಗೆ ತಿಂಗಳಿಗೆ 3,000 ಮತ್ತು ಡಿಪ್ಲೊಮಾ ಮಾಡಿದವರಿಗೆ ತಿಂಗಳಿಗೆ 1,500 ಹಣವನ್ನ ಅವರಿಗೆ ವರ್ಗಾವಣೆ ಮಾಡುವಂತಹ ಕೆಲಸ ಇತ್ತೀಚೆಗೆ ಸರ್ಕಾರ ಅದನ್ನು ಕೂಡ ಮಾಡಿದೆ. ಇದರಿಂದಾಗಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಕುಟುಂಬ ಕೂಡ ಒಂದಲ್ಲ ಒಂದು ಯೋಜನೆಯಿಂದ ಪ್ರಯೋಜನವನ್ನು ಪಡಿತಾ ಇದೆ ಅನ್ನುವಂಥದ್ದು ಇವತ್ತು ನಮಗೆ ದೃಢಪಟ್ಟಿದೆ. ಇವತ್ತು ಅನಿಸಿಕೆಗಳನ್ನು ಕೂಡ ಅವರು ಹೇಳಿದ್ದಾರೆ. ಬಹುಶಃ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಮಹಿಳೆಯರಿಗೆ ಕೊಟ್ಟಂಥದ್ದು. ಮಹಿಳಾ ಶಕ್ತಿ ಈ ರಾಜ್ಯದ ಶಕ್ತಿ ಮತ್ತು ಮಹಿಳೆಯರಿಗೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಇರುವಂತಹ ಒಂದು ನಮ್ಮ ದೇಶದಲ್ಲಿ ಹೆಚ್ಚು ಅವರಿಗೆ ಗೌರವ. ಒಂದು ಮಾತೇ ಇದೆ, ಎಲ್ಲಿ ಮಹಿಳೆಯರು ಗೌರವಿಸಲ್ಪಡ್ತಾರ ಅಲ್ಲಿ ದೇವರುಗಳು ನೆಲೆಸ್ತಾರೆ ಅನ್ನುವಂಥ ಒಂದು ಮಾತನ್ನು ನಾವು ಕೇಳಿದ್ದೇವೆ. ಆ ಮಾತಿನ ಅನ್ವಯ ಇವತ್ತು ಸರ್ಕಾರ ನಡ್ಕೊಂಡಿದೆ. ಇವತ್ತು ಅನೇಕ ಮಂದಿ ಪುರುಷರು ಕೂಡ ಕೇಳ್ತಾ ಇದ್ದಾರೆ, ನಮಗೆ ಎಲ್ಲ ಮಹಿಳೆಯರಿಗೆ ಕೊಡ್ತಾ ಇದ್ದೀರಿ, ನಮಗೆ ಪುರುಷರಿಗೆ ಏನು ಕಾರ್ಯಕ್ರಮಗಳಿಲ್ಲ. ಆದರೆ ಯುವ ನಿಧಿ ಅಂತ ಕಾರ್ಯಕ್ರಮ ನಮ್ಮ ಯುವಕರಿಗೆ ಕೂಡ ಸಿಗ್ತದೆ. ಉಚಿತ ವಿದ್ಯುತ್ ಕೊಡುವಂತ ಕಾರ್ಯಕ್ರಮದಲ್ಲಿ ಮನೆಯ ಯಜಮಾನರಿಗೆ ಅದು ದುಡ್ಡು ಕಟ್ಟುವಂತ ಒಂದು ಹಣದ ಉಳಿತಾಯ ಆಗ್ತದೆ ಮತ್ತು ಅವರಿಗೆ ತಿಂಗಳಿಗೆ ಖರ್ಚಿಗೆ ಕೊಡುವಂತ ದುಡ್ಡಲ್ಲಿ ಉಳಿತಾಯ ಆಗ್ತದೆ. ಪ್ರತಿ ಸರ್ತಿ ಮಹಿಳೆಯರ ಅಕೌಂಟ್ಗೆ ದುಡ್ಡು ಬರೋದ್ರಿಂದ ಪುರುಷರಿಗೆ ಕೂಡ ಆ ವೆಚ್ಚ ಅವರ ಬಳಿ ಉಳಿತದೆ. ಆದ್ರಿಂದ ಪ್ರತಿಯೊಬ್ಬರಿಗೂ ಇದರಿಂದ ಈ ಕಾರ್ಯಕ್ರಮಗಳಿಂದ ಪ್ರಯೋಜನ ಆಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬಹುದು. ಇವತ್ತು ಈ ಕಾರ್ಯಕ್ರಮ ಯಾಕೆ ಪ್ರಾರಂಭ ಆಯಿತು, ಎಲ್ಲಿಂದ ಪ್ರಾರಂಭ ಆಯಿತು ಅನ್ನುವಂಥದ್ದು ಬಹಳ ಮುಖ್ಯ. ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, ಇವತ್ತು ಸ್ವಾತಂತ್ರ್ಯ ನಂತರ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸುಮಾರು 3,000 ಕಿಲೋಮೀಟರ್ಗಳಷ್ಟು ಒಂದು ಪಾದಯಾತ್ರೆಯನ್ನ ಸನ್ಮಾನ್ಯ ಈ ದೇಶದ ನಾಯಕರಾದ ರಾಹುಲ್ ಗಾಂಧಿ ಅವರು ಹಮ್ಮಿಕೊಂಡ್ರು. ಆ ಹಮ್ಮಿಕೊಂಡಂತಹ ಸಂದರ್ಭ ಈ 3,000 ಕಿಲೋಮೀಟರ್ ಅವರ ಯಾತ್ರೆಯಲ್ಲಿ ಅನೇಕ ಜನಗಳನ್ನು ಅವರು ಮಾತನಾಡಿಸಿದರು. ಶಾಲೆಯ ಮಕ್ಕಳಿರ್ಬೋದು, ವಯಸ್ಕರಿರ್ಬೋದು, ಅಂಗನವಾಡಿ ಆಶಾ ಕಾರ್ಯಕರ್ತರಿರ್ಬೋದು, ಮಹಿಳಾ ಸಂಘಟನೆಗಳಿರ್ಬೋದು, ಉದ್ದಿಮೆದಾರರಿರ್ಬೋದು, ಕೃಷಿ ಕೂಲಿ ಕಾರ್ಮಿಕರಿರ್ಬೋದು ಅಥವಾ ಬೇರೆ ಬೇರೆ ಸಮಾಜದಲ್ಲಿರುವಂತಹ ಬೇರೆ ಬೇರೆ ಸ್ತರಗಳ ಜನರ ಹತ್ರ ಅವರು ಪ್ರತಿ ದಿವಸ ಸಂವಾದವನ್ನು ಮಾಡ್ತಾ ಇದ್ರು. ಪ್ರತಿ ದಿವಸ ಈ ಸಂವಾದವನ್ನು ಮಾಡಿ ಅದನ್ನು ಅವರು ನೆನಪಿಟ್ಟುಕೊಂಡು ಅದನ್ನೆಲ್ಲ ಕ್ರೋಢೀಕರಿಸಿ ಈ ಜನರು ಇಷ್ಟು ಕಷ್ಟದಲ್ಲಿದ್ದಾರೆ, ಈ ಜನರಿಗೆ ನಾವು ಏನು ಮಾಡ್ಬೋದು ಅನ್ನುವಂಥದ್ದನ್ನ ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆ ಅವರು ಚರ್ಚೆಯನ್ನ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡು ಹುಡುಕಬೇಕು ಅನ್ನುವಂಥ ವಿಚಾರವಾಗಿ ಚರ್ಚಿಸ್ತಾ ಇದ್ರು. ಆ ಚುನಾವಣೆಯ ಸಂದರ್ಭದಲ್ಲಿ ಈ ಜನರಿಗೆ ನಾವು ಏನಾದರೂ ಪ್ರಯೋಜನವನ್ನು ಮಾಡಬೇಕು. ತೆರಿಗೆಯನ್ನು ಜನರು ಸರ್ಕಾರಕ್ಕೆ ಕಟ್ತಾರೆ, ಆ ಸರ್ಕಾರಕ್ಕೆ ಕಟ್ಟಿದಂತ ತೆರಿಗೆ ಜನರಿಗೆ ಮರು ವಿನಿಯೋಗ ಆಗಬೇಕು. ಗಾಂಧೀಜಿಯವರ ಮಾತು, ಸಂವಿಧಾನದ ಅಂಬೇಡ್ಕರ್ ಅವರ ಮಾತು, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂಥದ್ದು ಅನುಷ್ಠಾನಕ್ಕೆ ಬರಬೇಕು. ಅದು ಜನರಿಗೆ ಅನುಷ್ಠಾನಕ್ಕೆ ಬರಬೇಕಾದ್ರೆ ಸರ್ಕಾರಗಳು ಅದರ ಜೊತೆ ಕೈ ಜೋಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಕಳೆದ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಈ 5 ಗ್ಯಾರಂಟಿಗಳ ಯೋಜನೆಗಳನ್ನ ರಾಹುಲ್ ಗಾಂಧಿ ಅವರ ಒತ್ತಾಸೆಯ ಮೇಲೆಗೆ ಅದನ್ನ ನಾವು ಮುಂದಿಟ್ವಿ. ಜನರು ಅಭೂತಪೂರ್ವವಾದಂಥ ಬೆಂಬಲವನ್ನ ಕೊಟ್ಟಿದ್ದಾರೆ. ಜನರು ಏನು ಬೆಂಬಲವನ್ನು ಕೊಟ್ಟಿದ್ದಾರೋ ಆ ಬೆಂಬಲಕ್ಕೆ ಅನುಸಾರವಾಗಿ ನಾವು ಅದನ್ನು ಅನುಷ್ಠಾನವನ್ನ ಮಾಡಿದ್ದೇವೆ. ಆದ್ರಿಂದ ಇವತ್ತು ಸರ್ಕಾರ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿದೆ. ಜನರು ಕೂಡ ಅದರಿಂದ ಸಂತುಷ್ಟರಾಗಿದ್ದಾರೆ. ಕರ್ನಾಟಕ ರಾಜ್ಯದ ಎಲ್ಲರೂ ಕೂಡ ಈ ಕಾರ್ಯಕ್ರಮದಿಂದ ಬಹಳಷ್ಟು ಈ ಒಂದು ಬರದ ಬೇಗೆ ಇದ್ರು ಆ ಬರದ ಸಂದರ್ಭದಲ್ಲಿ ಕೂಡ ಈ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಬಹಳಷ್ಟು ಪ್ರಯೋಜನ ಆಗಿದೆ ಅನ್ನುವಂಥ ವಿಚಾರವನ್ನು ನಾನು ತಮ್ಮ ಮುಂದೆ ಹೇಳ್ತಾ, ಬಂಧುಗಳೇ, ಇವತ್ತು ನಮ್ಮ ಜೀವನ ನಾವು ಒಂದು ಬದುಕು ಮತ್ತು ಭಾವನೆಗಳ ಮಧ್ಯೆ ಬೆಳೀತಾ ಇದ್ದೇವೆ. ನಮಗೆ ಬದುಕು ಮುಖ್ಯ, ಭಾವನೆಗಳು ಕೂಡ ಮುಖ್ಯ.
ಆದರೆ ಭಾವನೆಗಳೇ ನಮಗೆ ಅನ್ನ ಅಲ್ಲ, ಅದು ನಮ್ಮ ಹೊಟ್ಟೆ ತುಂಬಿಸುವುದಿಲ್ಲ. ಭಾವನೆಗಳನ್ನೇ ಕಟ್ಟಿಕೊಂಡು ನಾವು ದೇಶ ಕಟ್ಟೋದಕ್ಕೆ ಆಗುದಿಲ್ಲ. ಈ ದೇಶ ಒಂದು ವಿಶ್ವಗುರು ಆಗ್ಬೇಕಾದ್ರೆ ನಮ್ಮೆಲ್ಲ ಜನರು ಕೂಡ ಒಂದು ಉತ್ತಮ ಗುಣಮಟ್ಟದ ಬದುಕನ್ನು ಕಾಣಬೇಕು. ಆ ಬದುಕಿನಲ್ಲಿ ಅವರು ದೃಢವಾದ ಒಂದು ಬದುಕನ್ನು ಕಟ್ಟಿಕೊಂಡ್ರೆ ಎಲ್ಲದನ್ನು ನಾವು ಸರಿದೂಗಿಸಿಕೊಂಡು ಹೋಗ್ಬೋದು, ನಮ್ಮ ದೇಶ ವಿಶ್ವಗುರು ಆಗ್ಬೋದು. ಆದ್ರಿಂದ ಈ ಬದುಕು ಕಟ್ಟಿಕೊಡುವಂತಹ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲ ಮಂತ್ರಿಗಳು ಕೂಡ ಸೇರಿ ಜನರಿಗೆ ಬದುಕು ಕಟ್ಟುವಂತ, ಅವರ ಹೊಟ್ಟೆ ತುಂಬಿಸುವಂತ, ಅವರ ಆತ್ಮ ಗೌರವವನ್ನು ಉಳಿಸಿಕೊಳ್ಳುವಂತ, ಅವರಿಗೆ ಒಂದು ಗೌರವದ ಬಾಳು ಮಾಡುವಂತ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಈ 5 ಗ್ಯಾರಂಟಿಗಳಿಂದಾಗಿ. ಆದ್ರಿಂದ ಆ ಎಲ್ಲ 5 ಗ್ಯಾರಂಟಿಯ ಫಲಾನುಭವಿಗಳು ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ಇದರ ಪ್ರಯೋಜನವನ್ನು ಪಡೆದಿರುವಂತಹ ಸಂದರ್ಭ, ತಮ್ಮೊಂದಿಗೆ ಒಂದು ಸಂವಾದ ಮಾಡುವಂತ ಈ ಕಾರ್ಯಕ್ರಮ ಇವತ್ತು ರಾಜ್ಯದಾದ್ಯಂತ ನಡೀತಾ ಇದೆ. Dr. M.V. Shetty Institutions, Mangaluru, empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.